ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ದಕ್ಷಿಣ ಕನ್ನಡ ಜಿಲ್ಲಾ, ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಕೇಂದ್ರದಲ್ಲಿ ಸಚಿವಾಲಯವಾಗಿ 5 ವರ್ಷ ಆದಂಥ ಈ ಒಂದು ಶುಭ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಬಹಳ ವಿಶೇಷವಾದಂಥ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು ಅಂತ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಯ ನೇತೃತ್ವ ಮತ್ತು ಕಾರಣೀಕರ್ತರಾಗಿರುವಂಥ ಗೌರವಾನ್ವಿತ ರಾಜೇಂದ್ರ ಕುಮಾರ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು, ಶುಭಾಶಯವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ನೇತೃತ್ವದಲ್ಲಿ ಇನ್ನಷ್ಟು ಸಂಸ್ಥೆ ಬೆಳಗಲಿ, ಇನ್ನಷ್ಟು ಸಾಧನೆಯನ್ನು ಮಾಡಲಿ. ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಎದ್ದುಕೊಂಡು ಕಳೆದ ಹಲವು ದಶಕಗಳಿಂದ ಅವರು ಮಾಡುವಂಥ ಕೊಡುಗೆ, ಕೆಲಸ ಕಾರ್ಯಗಳು ಇಡೀ ರಾಜ್ಯದಲ್ಲೇ ಒಂದು ಬಹಳ ಅತ್ಯುತ್ತಮವಾದಂಥ ಕೊಡುಗೆಯನ್ನು ಅವರು ಕೊಡ್ತಾ ಇರುವಂಥದ್ದನ್ನು ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸಹಕಾರದ ಮುಖ್ಯವಾದಂಥ ಧ್ಯೇಯ ಏನು ಅಂತ ಕೇಳಿದರೆ ಸಹಕಾರದಿಂದ ಸಮೃದ್ಧಿ. ಇವತ್ತು ಸಹಕಾರದ ಮುಖಾಂತರ ಸಮೃದ್ಧಿಯನ್ನು ಕಾಣಬೇಕು, ಪ್ರತಿ ಮನೆಗಳಲ್ಲಿ ದೀಪ ಬೆಳಗಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ಸಹಕಾರ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ಹಲವು ಬದಲಾವಣೆಗೊಂದಿಗೆ ಬಹಳ ಯಶಸ್ವಿಯಾಗಿ ಕೊಡುಗೆಯನ್ನು ಕೊಡ್ತಾ ಇದೆ. ಇವತ್ತು ಭಾರತೀಯರ ಜೀವನ ಪದ್ಧತಿಯೇ ಸಹಕಾರಿ ಕ್ಷೇತ್ರದ ಬಹಳ ವಿಶೇಷವಾದಂಥ ಚಿಂತನೆ ವ್ಯವಸ್ಥೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಸಹಕಾರಿ ಚಳವಳಿಯ ಮುಖಾಂತರ ಸ್ವತಂತ್ರದ ನಂತರದ ದಿನಗಳಲ್ಲಿ ಆಡಿದಂಥ ಬದಲಾವಣೆಗಳು, ಆದಂಥ ಕೆಲಸ ಕಾರ್ಯಗಳು, ಇವತ್ತು ಬಹಳ ಅಭೂತಪೂರ್ವವಾದಂಥ ಕೊಡುಗೆಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ. ಸಹಕಾರ ವ್ಯವಸ್ಥಿತವಾಗಿ ಸಹಕಾರ ಕ್ಷೇತ್ರದಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿ, ದೇಶದ ಸಮೃದ್ಧಿಗೆ ವಿಶೇಷವಾದಂಥ ಒಂದು ಧ್ಯೇಯವಾದಂಥ ಮಂತ್ರವನ್ನು ಇಟ್ಟುಕೊಂಡು ಇವತ್ತು ಕೆಲಸ ಕಾರ್ಯಗಳು ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅವರ ಮುಂದಿನ ಭಾರತದ ಕನಸು ವಿಕಸಿತ ಭಾರತ ಅಂತ ಹೇಳುವಂಥ ಒಂದು ಉದ್ದೇಶ, ಭಾರತಕ್ಕೆ ಸ್ವತಂತ್ರ ಬಂದಂಥ 100 ವರ್ಷದ ಸಂದರ್ಭದಲ್ಲಿ 2047ರ ಹೊತ್ತಿಗೆ ಸಮೃದ್ಧಭರಿತವಾದಂಥ ಭಾರತ, ಶಕ್ತಿಶಾಲಿಯಾದಂಥ ಭಾರತ, ಬಹಳ ದೊಡ್ಡ ರೀತಿಯಲ್ಲಿ ಯುವಕ ಯುವತಿಯರು ಯಶಸ್ವಿಯಾದಂಥ ಜೀವನವನ್ನು ನಡೆಸುವಂಥ ಸುಂದರದ ಭಾರತದ ಕನಸಿನ, ವಿಕಸಿತ ಭಾರತದ ಕನಸನ್ನು ಕಾಣಲಿಕ್ಕೆ ಈ ಒಂದು ಸಹಕಾರಿ ಕ್ಷೇತ್ರದ ಹೊಸದಾದಂಥ ಸಹಕಾರಿ ಸಚಿವಾಲಯ ಬಹಳ ಯಶಸ್ವಿಯಾದಂಥ ಕೊಡುಗೆಯನ್ನು ಕೊಡ್ತಾ ಇದೆ. ಇವತ್ತು ರಾಷ್ಟ್ರೀಯ ಸಹಕಾರಿ ದತ್ತ ಸಂಚಯ NCD ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು 46,798 ಸಹಕಾರಿ ಸಂಘಗಳಿದ್ದು 2.38 ಕೋಟಿ ಸದಸ್ಯರಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದರ ಉದ್ದೇಶ ಇನ್ನಷ್ಟು ಪ್ರತಿ ಗ್ರಾಮಗಳಲ್ಲಿ ಸಹಕಾರಿ ಕ್ಷೇತ್ರ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು, ಸೇವೆ ಎಂಬ ಕೊಡುಗೆಯನ್ನು ಕೊಡಬೇಕು, ಅದನ್ನು ಗ್ರಾಮದಲ್ಲಿ ವಿಸ್ತರಿಕೆ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಮ್ಮ ಜಿಲ್ಲೆಯಲ್ಲಂತೂ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಒಟ್ಟಾರೆ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಬ್ಯಾಂಕ್ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅದನ್ನು ನಡೆಸಬೇಕು, ಆದರೂ ಕೂಡ ಬಹಳ ದೊಡ್ಡ ರೀತಿಯ ಜವಾಬ್ದಾರಿ, ಚಾಲೆಂಜಸ್ ಕೂಡ ಇದೆ. ನಾವು ಕೊಡುವಂಥ ಸಾಲಗಳು, ಅದನ್ನು ಮರಳಿ ಪಡಿಬೇಕಾದಂಥ ಜವಾಬ್ದಾರಿ, ಕೊನೆಯದಾಗಿ NPA ಇಲ್ಲದೆ ಅದರಲ್ಲಿ ಕೂಡ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಕೊಡುವಂಥ ವಿಚಾರ, ಇದನ್ನೆಲ್ಲವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಾದಂಥ ಜವಾಬ್ದಾರಿಯಲ್ಲಿ ಸಹಕಾರಿ ಕ್ಷೇತ್ರಗಳು ಬಹಳ ದೊಡ್ಡ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ. ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರಗಳು ಬೇರೆ ಜಿಲ್ಲೆಗಳ ಸಹಕಾರಿ ಕ್ಷೇತ್ರಗಳನ್ನು ಹೋಲಿಕೆ ಮಾಡಿದೆ. ಅಭೂತಪೂರ್ವವಾದಂಥ ಕೊಡುಗೆ, ಅದರಲ್ಲಿ ಕೂಡ ಮುಖ್ಯವಾಗಿ ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕು, ಮಹಿಳೆಯರಿಗೆ ಮುಖ್ಯವಾಹಿನಿಗೆ ತರಬೇಕು ಅಂತೇಳುವ ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಮಾಡ್ತಾ ಇದ್ದೆ. ನಾನು ಈ ಹಿಂದೆ ಸಹಕಾರಿ ಕ್ಷೇತ್ರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕರಾವಳಿ ಮೈದಾನದಲ್ಲಿ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶಗಳು ಸಿಕ್ಕಿದೆ.
ಹಾಗಾಗಿ ಕೆಲವೊಂದು ಕಡೆ ಮಹಿಳೆಯರ ಚಿಂತನೆ ಆ ಉಳಿಸುವಂಥ ಮಾನಸಿಕತೆ, ಅದನ್ನು ಬೆಳೆಸುವಂಥ ಮಾನಸಿಕತೆ ಪುರುಷರಕ್ಕಿಂತ ಸ್ವಲ್ಪ ಜಾಸ್ತಿಯ ಮಹಿಳೆಯರಿಗಿದೆ ಅಂತ ಹೇಳಿದ್ರು ಭಾರತೀಯದಲ್ಲಿ ಕಂಡಂಥ ಒಂದು ಒಟ್ಟು ವ್ಯವಸ್ಥೆ. ಹಾಗಾಗಿ ಅದನ್ನು ಮಹಿಳೆಯರು ಹಿಂದೆ ಉಳಿಸುವಂಥ ಪದ್ಧತಿಗಳನ್ನು ಬೆಳೆಸ್ಕೊಂಡಂಥ ಅದರಲ್ಲಿ ಮಹಿಳೆಯರು ಇನ್ನಷ್ಟು ತೊಡಗಿಸಿಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವತ್ತು ವಿಶೇಷವಾದಂಥ ಸಚಿವಾಲಯ, ಅದರಲ್ಲಿ ಕೂಡ ಸಹಕಾರಿ ಸಂಸ್ಥೆಗಳ ಮಾಹಿತಿಗಳನ್ನು ಕೂಡ ಒಂದೇ ವೇದಿಕೆ ಮುಖಾಂತರ ಎಲ್ಲ ರೀತಿಯ ಸೌಕರ್ಯಗಳು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮನೆ ಮನೆಗಳಿಗೆ ಮುಟ್ಟಿಸಬೇಕು, ಮನಸ್ಸುಗಳಲ್ಲಿ ಮುಟ್ಟಿಸಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಬಹಳ ವಿನೂತನವಾದಂಥ ಕಾರ್ಯ. ಇವತ್ತು ಬ್ಯಾಂಕನ್ನು ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಸಹಕಾರಿ ಬ್ಯಾಂಕ್ ಮನೆಗಳಲ್ಲಿ ಗ್ರಾಮಗಳಲ್ಲಿ ಮೊಬೈಲ್ ಬ್ಯಾಂಕಿಂಗನ್ನು ಕೂಡ ಪ್ರಾರಂಭ ಮಾಡಿದೆ. ಹಾಗಾಗಿ ಯಾರಿಗೆ ಬ್ಯಾಂಕಿಗೆ ಬರಲಿಕ್ಕಾಗಲ್ಲ ಅವರು ಅಲ್ಲೇ ಅವರ ವ್ಯವಹಾರಗಳನ್ನು ಕೂಡ ಮಾಡಿಸುವಂಥ ಮಟ್ಟಕ್ಕೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಭಾಳ ಅಮೂಲಾಗ್ರವಾದಂಥ ಬದಲಾವಣೆಗಳು ಆಗ್ತಾ ಇದೆ. ಹಾಗಾಗಿ ಇವತ್ತು ರೈತರು, ಹಾಲು, ಮೀನುಗಾರಿಕೆ, ಮಹಿಳಾ ಸಹಕಾರ ಸಂಘ ಇದನ್ನು ಇನ್ನಷ್ಟು ಉತ್ತೇಜನ ನೀಡುವಂಥ ದೃಷ್ಟಿಯಲ್ಲಿ ಈ ಸಚಿವಾಲಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಕಳೆದ ನವೆಂಬರ್ ಹೊತ್ತಿಗೆ ದೇಶಾದ್ಯಂತ ಸಹಕಾರಿ ಸಂಸ್ಥೆಗಳ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ NCDC ಒಟ್ಟಾರೆಯಾಗಿ 4,67,455.66 ಕೋಟಿ ರೂಪಾಯಿಗಳನ್ನು ಇಡೀ ದೇಶದಲ್ಲಿ ಬಿಡುಗಡೆ ಮಾಡಿದೆ. ಅದರಲ್ಲಿ 4,164 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸಹಕಾರದ ವ್ಯವಸ್ಥೆಯಿಂದ ನಮ್ಮ ರಾಜ್ಯಕ್ಕೆ ದೊರಕಿದ್ದು, ಅದರಲ್ಲಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ವಿಶೇಷವಾದಂಥ ಮೈಲಿಗಲ್ಲು ಮಾನ್ಯ ಅಮಿತ್ ಶಾಜಿಯವರ ನೇತೃತ್ವದಲ್ಲಿ ಸಹಕಾರ ಕ್ಷೇತ್ರ ಕೊಡ್ತಾ ಇದೆ ಅಂತೇಳಿ ನಾನು ಒಟ್ಟಾರೆಯಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೆಲ್ಲವೂ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಸಹಕಾರಿ ಕ್ಷೇತ್ರ, ನನಗಂತೂ ಬಹಳ ಖುಷಿ, ಭಾಳ ಸಂತೋಷ, ಭಾಳ ಹೆಮ್ಮೆ ಏನು ಅಂತ ಕೇಳಿದೆ. ಇಡೀ ಕರ್ನಾಟಕದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅಮೂಲಾಗ್ರವಾದಂಥ ಬದಲಾವಣೆ ಕೊಡುಗೆ ಕೊಟ್ಟಂಥ 3 ಕ್ಷೇತ್ರಗಳು ಕೂಡ ಮಂಗಳೂರಿನಲ್ಲೇ ಇರುವಂಥದ್ದು. ಅದರಲ್ಲಿ ಒಂದು HDFC ಬ್ಯಾಂಕ್ ಇರ್ಬೋದು, ಒಂದು ರವಿರಾಜ ಹೆಗಡೆ ಅವರ AMF ಇರ್ಬೋದು, ಇನ್ನೊಂದು ಕ್ಯಾಂಪ್ಕೋ ಇರ್ಬೋದು. ಅದು 3 ಕೂಡ ನನ್ನದೇ ಮಂಗಳೂರಿನಲ್ಲಿ ಇದೆ ಅಂತ ಹೇಳುವಂಥ ಖುಷಿ ಇದೆ ದೇವೇಂದ್ರ. ಹಾಗಾಗಿ ಆ ಖುಷಿ ಇನ್ನಷ್ಟು ವಿಸ್ತರಿಸುವಂಥ ದೃಷ್ಟಿಯಲ್ಲಿ, ಇನ್ನಷ್ಟು ಕೆಲಸ ಕಾರ್ಯಗಳಾಗುವಂಥ ದೃಷ್ಟಿಯಲ್ಲಿ, ಅದರಲ್ಲಿ ಬದಲಾವಣೆ ಆಗುವಂಥ ದೃಷ್ಟಿಯಲ್ಲಿ ಪೂರ್ಣ ಪ್ರಮಾಣದ ಕೆಲಸ ಕಾರ್ಯಗಳಾಗಲಿ, ಕೇಂದ್ರ ಸಚಿವಾಲಯ ಕೂಡ ಮತ್ತು ರಾಜ್ಯ ಸರ್ಕಾರ ಕೂಡ ಪೂರ್ಣ ರೀತಿಯ ಸಹಕಾರಗಳನ್ನು ಕೊಡಲಿ, ಇನ್ನಷ್ಟು ಯಶಸ್ವಿಯಾಗಲಿ. ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬದಲಾವಣೆ ಯಶಸ್ಸನ್ನು ಕಾಣಲಿ. ಒಟ್ಟಾರೆ ಅಭಿವೃದ್ಧಿ, ಪ್ರತಿಯೊಂದು ವ್ಯಕ್ತಿಗಳು ಆರ್ಥಿಕವಾಗಿ ಸದೃಢರಾಗಿ ಇವತ್ತು ಕರ್ನಾಟಕದ ಬೆಂಗಳೂರನ್ನು ಹೋಲಿಕೆ ಮಾಡಿದೆ. ಅಲ್ಲಿಯ GDP ಮತ್ತು 2ನೇ ಸ್ಥಾನದಲ್ಲಿರುವಂಥ ಮಂಗಳೂರಿನ GDPಯ ವ್ಯತ್ಯಾಸಗಳು ನೋಡಿದರೆ ಅಂತರ ಬಹಳ ದೊಡ್ಡದಿದೆ. ಆ ಅಂತರವನ್ನು ಸರಿಪಡಿಸುವಂಥ ದೃಷ್ಟಿಯಲ್ಲಿ ಮತ್ತು ಬೇರೆ ನಮ್ಮ ಕಲಬುರಗಿ, ಬೀದರ್ ಇದೆಲ್ಲ ಇನ್ನೂ ತುಂಬ ಹಿಂದುಗಡೆ ಇದೆ. ಹಾಗಾಗಿ GDPಯನ್ನು ಆಂತರಿಕವಾಗಿ ಆರ್ಥಿಕವಾಗಿ ಬೆಳೆಸುವಂಥ ದೃಷ್ಟಿಯಲ್ಲಿ ಸಹಕಾರಿ ಕ್ಷೇತ್ರದ ಕೊಡುಗೆ ಭಾಳ ದೊಡ್ಡದಿದೆ. ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಕೊಡುಗೆ ಭಾಳ ದೊಡ್ಡದಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ನನಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ವೇದವ್ಯಾಸ ಮಂತ್ರಿ ಇಲ್ಲಿ ಬರೋಡೆ ಅಂತೇಳಿ ಪಾಪ ಅಧ್ಯಕ್ಷರು ನನಗೆ ಹೇಳಿದ್ದಾರೆ. ಅದರ ನಂತರ ಒಂದು 10 ಹಲವು ಕಾರ್ಯಗಳು ನಮ್ಮ ಆತ್ಮೀಯರಂಥ ಗೋಪಾಲಕೃಷ್ಣ ಭಟ್ರು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ನಾನು ವಿಶೇಷವಾಗಿ ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯವರು ಇದೇ ರೀತಿಯ ಸಹಕಾರಗಳೊಂದಿಗೆ ಯಶಸ್ವಿಯಾಗಿ ಬ್ಯಾಂಕ್ ಸಹಕಾರಿ ಬಂಧುಗಳ ದೃಶ್ಯ ಮಾಧ್ಯಮ ಮಿತ್ರರೇ, ನಾವು ಹೀಗೆ ಮಾತಾಡ್ತಾ ಕೂತ್ಕೊಂಡಾಗ ಬೆಳಿಗ್ಗೆ ಮಾತಾಡಿದ್ದು, ಈ ವರ್ಷದಿಂದ ನಮಗೆ 2 ಸಹಕಾರ ಸಪ್ತಾಹ ಆಚರಣೆ ಮಾಡುವಂಥ ಕಾರ್ಯಕ್ರಮ ಬರುತ್ತಿದೆ ಅಂತ. ಸಹಕಾರ ಇಲಾಖೆ ಪ್ರಾರಂಭ ಆಗಿ 5 ವರ್ಷ ಆದಾಗ ಒಂದು ಸಹಕಾರದಿಂದ ಸಮೃದ್ಧಿ ಅನ್ನುವಂಥ ವಿಶೇಷವಾದಂಥ ಒಂದು ಸಹಕಾರಿ ಸಪ್ತಾಹವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಸಂತೋಷ. ಯಾಕೆ ಹೇಳಿದರೆ, ದೇಶಕ್ಕೂ ರಾಜ್ಯಕ್ಕೂ ಭಿನ್ನಾಭಿಪ್ರಾಯ ಬರಬಾರ್ದು. ನಾವೆಲ್ಲರೂ ಸಹಕಾರಿಗಳಾದ್ದರಿಂದ ಎಲ್ಲವನ್ನು ಹೊಂದಿಸಿಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಮೊದಲನೇ ಬಾರಿಗೆ ಎಲ್ರಿಗಿಂತ ಮೊದಲು
ಒಂದು ಸಹಕಾರದಿಂದ ಸಮೃದ್ಧಿ ಅನ್ನುವಂಥ ಸಪ್ತಾಹವನ್ನು ಆಚರಿಸಿದ್ದು ಹೇಳಿದರೆ ಅದು ಮಂಗಳೂರಿನಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ. ನಾವು ಎಲ್ಲದರಲ್ಲೂ ಒಗ್ಗಟ್ಟಾಗಿ ಹೋಗುವುದು. ಒಬ್ಬರು ಮಾತಾಡ್ತಾ ಹೇಳಿದರು, ನಮ್ಮ ಪಕ್ಷ ಅದು ಇದು ಹೇಳಿದರು. ನಮಗೆ ಪಕ್ಷ ಇಲ್ಲ, ನಮ್ಮ ಪಕ್ಷ ಸಹಕಾರ ಪಕ್ಷವೇ ನಮ್ಮ ಪಕ್ಷ. ಸಹಕಾರದಿಂದ ಸಮೃದ್ಧಿ ಅಂತ ನಮ್ಮ ದೇಶದ ಅಮಿತ್ ಶಾ ಅವರು ಸಹಕಾರ ಸಚಿವರು ಯಾವಾಗಲೂ ಹೇಳ್ತಾರೆ. ಆದ್ದರಿಂದ ನಾವು ಕೂಡ ನಮ್ಮ ಪಕ್ಷ ಸಹಕಾರಿ ಪಕ್ಷ, ಸಹಕಾರದಿಂದಲೇ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋಂಥದ್ದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ವೇದವ್ಯಾಸರ ಕಾಮತ್ರನಾಜ್ಞರು ಹೇಳಿದರು, ಅವರು ಅತಿ ಶ್ರೀಮಂತರು ಹೇಳಿದರೆ, ಕ್ಯಾಂಪು ಅಲ್ಲಿರೋದು, ಬ್ಯಾಂಕ್ ಅಲ್ಲಿರೋದು, KMF ಅಲ್ಲಿರೋದು. ಅವರು ಶ್ರೀಮಂತರೇ, ಕಮ್ಮಿ ಏನಿಲ್ಲ. ಸದ್ಯ ಶ್ರೀಮಂತಿಕೆ ಉಳ್ಳವರು ಹಾಗೆ ಅವರು ಮುಂದುವರಿಯಲಿ ಅಂತ ನಾನು ಅವರಿಗೆ ಆಶಿಸ್ತೇನೆ. ಯಾಕೆ ಹೇಳಿದರೆ ಅವ್ರನ್ನ ಯಾವಾಗಲೂ ಕರೆದ್ರು ನಮ್ಮ ಜೊತೆ ಯಾವಾಗಲೂ ಬಂದಿರ್ತಾರೆ. ಇಷ್ಟೇ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೂ ನಮ್ಮಲ್ಲಿ ಇರ್ತಾರೆ. ಇವತ್ತು ಇಷ್ಟು ಸಂಖ್ಯೆಯಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ನಮ್ಮ ಮಾತಾಡುವ ಕೆಲವರು ಹೇಳಿದರು, ದೇಶದ ಒಂದು ವ್ಯವಹಾರದಲ್ಲಿ 30 ಕೋಟಿ ಜನಸಂಖ್ಯೆ ಸಹಕಾರಿ ಕ್ಷೇತ್ರದಲ್ಲಿ ಸದಸ್ಯರಾಗಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದಿದ್ದರೆ ಅದು ಸಹಕಾರಿ ಕ್ಷೇತ್ರ ಮಾತ್ರ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾಯಿದೆ. ಇವತ್ತು ನೋಡಿ, ನಮ್ಮ ರಾಜ್ಯದಲ್ಲಿ ಸುಮಾರು 47,000ಕ್ಕೂ ಮಿಕ್ಕಿ ಸಹಕಾರಿ ಸಂಘಗಳಿವೆ. ನಾನು ಒಂದೇ ಮಾತು, ನಾನು ಕೂಡ ವಾಣಿಜ್ಯ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ಇವತ್ತು ವಾಣಿಜ್ಯ ಬ್ಯಾಂಕನ್ನು ಹೋಲಿಸಿದರೆ, ವಾಣಿಜ್ಯ ಬ್ಯಾಂಕ್ಗಳಿಗೆ ಈ ಪಾಪದ ಹೆಂಗಸರು ಎಲ್ಲಾದರೂ ಹೋದರೆ ಅವರನ್ನು ಮಾತಾಡಿಸ್ತಾರೆ. ಅದು ಮೊದಲೇ ಇಲ್ಲ. ಅವ್ರು ಹೋಗಬೇಕಾಗಿದ್ದರೆ ಸಹಕಾರಿ ಸಂಘಗಳಲ್ಲಿ ಹೋಗಿ ಅಲ್ಲಿ ಅವರು ತಮ್ಮ ಬೆಳವಣಿಗೆಯನ್ನು ಕಂಡಿದ್ದಾರೆ. ಇವತ್ತು ನಾವು ಹೇಳೋದು ಕೂಡ ಅದೇ, ಸಹಕಾರಿ ಕ್ಷೇತ್ರದಿಂದ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಹಾಲು ಒಕ್ಕೂಟ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ದಿವಸದಿಂದ ದಿವಸ ಹಾಲು ಜಾಸ್ತಿ ಆಗ್ತಾಯಿದೆ. ಆದರೆ ಮುಂದಿನ ವರ್ಷದ ನನ್ನ ಒಂದು ಚಿಂತನೆ ಹೇಳಿದರೆ, ಮಳೆ ಇಲ್ಲ ಈ ವರ್ಷ. ಮಳೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ 54% ಮಳೆ ಕಮ್ಮಿ ಇದೆ ಅಂತ ಹೇಳ್ತಾರೆ. ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಕೂಡ ನಾವು ಈಗಲೇ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಹೇಳೋದು ಇಷ್ಟೇ, ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಪುನಃ ಈ ಸಹಕಾರಿ ನಮ್ಮ ದೇಶದ ಪ್ರಧಾನಿಯವರಿಗೆ ಗೊತ್ತಿದೆ, ಸಹಕಾರದಿಂದ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಅವರು ಕಂಡುಕೊಂಡಿದ್ದಾರೆ. ನಾವು ಕೂಡ ಇದಕ್ಕೆ ಸಹಕಾರ ನೀಡುವ, ಇದೇ ರೀತಿಯಾಗಿ ಒಟ್ಟಾಗಿ ಎಲ್ಲರೂ ಹೋಗಿ ಈ ಸಹಕಾರ ಕ್ಷೇತ್ರವನ್ನು ಬೆಳೆಸುವ, ಎಲ್ಲರೂ ಸಹ ಸಮೃದ್ಧಿಯಾಗಿ ಬೆಳೆಯುವಂಥ ಅವಕಾಶ ಜನರಿಗೆ ಮೂಡಿ ಬರಲಿ ಅಂತ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮಗೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.